1000 ಜನ ಇರ್ತಾರೆ. 1000 ಜನ. ಓಕೆ. ಮೇಂಟೆನೆನ್ಸ್ ಇಲ್ಲ. 4-5 ತಿಂಗಳಿಗಾದ್ರೂ ಒಂದ್ಸರಿ ಮೆಮೊರಂಡಮ್ ಚೇಂಜ್ ಮಾಡ್ಬೇಕು. ಹಾಕಿದ ದಿವಸದಿಂದ ಅವೇ ಮೆಮೊರಂಡಮ್. ಹಂಗಾಗಿ ನೀರು ಇದು ಮಾಡಕ್ ಆಗ್ತಾ ಇಲ್ಲ. ಇವ್ರಿಗೆ ಮಾಡಿದ್ರೆ ಫೋನು, ಇವ್ರು ಈ ನಂಬರ್ ಅವ್ರು ಯಾರು ಹೆಂಗಸರು ಮಾತಾಡ್ತಾರೆ, ನಮಗೂ ಇವ್ರಿಗೆ ಸಂಬಂಧ ಇಲ್ಲ ಅಂತಾರೆ. ಜಿಲ್ಲಾ ಪಂಚಾಯತಿಂದ ಹೈಯೆಸ್ಟ್ ದುಡ್ಡು ಖರ್ಚು ಮಾಡ್ತಾರೆ. ಇದಕ್ಕೆ 4.5 ಲಕ್ಷ 5 ಲಕ್ಷ ಖರ್ಚಾಗಿದೆ. ಕರೆಂಟ್ ಬಿಲ್ ಕಟ್ಟಲ್ಲ, ಎಲ್ಲ ತಗೊಳ್ತಾನೆ. ಎಷ್ಟು ಜನ ಇದ್ದಾರೆ ಸದಸ್ಯರು ಇದ್ದಾರೆ? ಮತ್ತೆ ಅವ್ರೇನು ಕ್ರಮ ತಗೊಂತಿಲ್ಲ, ತಗೊಳ್ತಾ ಇಲ್ಲ ಅವರು. ಪಾವಗಡ ತಾಲೂಕು ಪಳವಳ್ಳಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ವೀರಮ್ಮನಹಳ್ಳಿ ಗ್ರಾಮದಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕ ಕೆಟ್ಟು ನಿಂತು 5 ತಿಂಗಳಾದರೂ ಇದನ್ನು ಸರಿಪಡಿಸಲು ಇನ್ನೂ ಅಧಿಕಾರಿಗಳು ಜನಪ್ರತಿನಿಧಿಗಳು ಮುಂದಾಗಿಲ್ಲ ಎಂದು ಹೆಲ್ತ್ ಸೊಸೈಟಿ ಅಧ್ಯಕ್ಷ ಮಾನಂ ಶಶಿಕಿರಣ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸುಮಾರು 1000 ಜನಸಂಖ್ಯೆಯುಳ್ಳ ಈ ಗ್ರಾಮದಲ್ಲಿ ಪಾನ್ ಏಷ್ಯಾ ವರ್ಲ್ಡ್ ವೈಲ್ಡ್ ಕಂಪನಿಯ ಸಹಭಾಗಿತ್ವದಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕ ಪ್ರಾರಂಭಿಸಿದ್ದು, ಇದು ಕಳಪೆ ಗುಣಮಟ್ಟದ್ದಾಗಿರುವುದರಿಂದ ಆಗಾಗ್ಗೆ ಕೆಟ್ಟು ಹೋಗುತ್ತಿದೆ ಎಂದು ಅವರು ದೂರಿದರು. 5 ತಿಂಗಳಿಂದ ಶುದ್ಧ ಕುಡಿಯುವ ನೀರಿನ ಘಟಕ ಕೆಟ್ಟು ನಿಂತಿದ್ದು, ಇಲ್ಲಿನ ಜನತೆ ಕುಡಿಯುವ ನೀರಿಗಾಗಿ 5-6 ಕಿಲೋಮೀಟರ್ ಹೋಗಿ ನೀರು ತರಬೇಕಾದ ಪರಿಸ್ಥಿತಿ ಉಂಟಾಗಿದೆ. ಈ ಬಗ್ಗೆ ಸ್ಥಳೀಯ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳ ಹಾಗೂ ಸ್ಥಳೀಯ ಜನಪ್ರತಿನಿಧಿಗಳ ಗಮನಕ್ಕೆ ತಂದರೂ ಯಾವುದೇ ಕ್ರಮ ಕೈಗೊಳ್ಳದೆ ಕಂಡು ಕಾಣದಂತೆ ವರ್ತಿಸುತ್ತಿದ್ದಾರೆ ಎಂದು ಸಾರ್ವಜನಿಕರು ಕೂಡ ದೂರಿದ್ದಾರೆ. ಸಾರ್ವಜನಿಕರ ದೂರಿನ ಮೇಲೆಗೆ ಹೆಲ್ತ್ ಸೊಸೈಟಿ ಅಧ್ಯಕ್ಷ ಇಂದು ಸ್ಥಳ ಪರಿಶೀಲಿಸಿ ಈ ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಇತ್ತ ಗಮನ ಹರಿಸಿ ಕೆಟ್ಟು ನಿಂತಿರುವ ಶುದ್ಧ ನೀರಿನ ಘಟಕ ಸರಿಪಡಿಸುವಂತೆ ಒತ್ತಾಯಿಸಿದ್ದಾರೆ. ಲೋಕೇಶ್ ಅಂತ ಹೇಳಿ ನಮ್ಮೂರಲ್ಲಿ 2 ಇದಾವೆ. 2 ಘಟಕಗಳಿದೆ. 2 ಘಟಕಗಳಿದೆ. ಒಂದು ಮೈತ್ರಿ ಕಂಪನಿಯವ್ರದ್ದು, ಒಂದು ಅವ್ರದ್ದು ಅಷ್ಟು ಮೇಂಟೆನೆನ್ಸ್ ಇದೆ. ಅಲ್ಲ, ಈಗ ನೀರು ಬಿಡ್ತಾ ಅದು ಸರಿ ಇಲ್ವಂತೆ. ಎಷ್ಟಿದೆ ಜನಸಂಖ್ಯೆ? ಎಷ್ಟಿದೆ ಇಲ್ಲಿ ಜನ? 700-1000 ಜನ ಇರ್ತಾರೆ. 1000 ಜನ. ಓಕೆ. 1000 ಜನಕ್ಕೆ 2 ಘಟಕಗಳು ಹಾಕಿದ್ದಾರೆ. 2 ಆಗಿದ್ದಾರೆ. ವೆರಿ ಗುಡ್. ಮತ್ತೆ ಇದು ಚೆನ್ನಾಗಿ ನಡೀತಾ ಇತ್ತು. ಇದು ಮೇಂಟೆನೆನ್ಸ್ ಇಲ್ಲ. ಮೇಂಟೆನೆನ್ಸ್ ನಾನು ಸದಸ್ಯನಾಗಿದ್ದಾಗ ಸುಮಾರು ಸರ್ತಿ ಗಲಾಟೆ ಮಾಡಿ ಮೆಮೊರಂಡಮ್ ಚೇಂಜ್ ಮಾಡ್ಬೇಕು. ಒಳಗಡೆ 4-5 ತಿಂಗಳಿಗಾದ್ರೂ ಒಂದ್ಸರಿ ಮೆಮೊರಂಡಮ್ ಚೇಂಜ್ ಮಾಡ್ಬೇಕು. ಅವ್ರು ಚೇಂಜ್ ಮಾಡಲ್ಲ. ಹಾಕಿದ ದಿವಸದಿಂದ ಅವೇ ಮೆಮೊರಂಡಮ್. ಹಂಗಾಗಿ ನೀರು ಇದು ಮಾಡಕ್ ಆಗ್ತಾ ಇಲ್ಲ. ಇವ್ರಿಗೆ ಮಾಡಿದ್ರೆ ಫೋನು, ಈ ನಂಬರ್ ಅವ್ರು ಯಾರು ಹೆಂಗಸರು ಮಾತಾಡ್ತಾರೆ, ನಮಗೂ ಇವ್ರಿಗೆ ಸಂಬಂಧ ಇಲ್ಲ ಅಂತಾರೆ. ಜಿಲ್ಲಾ ಪಂಚಾಯತಿಂದ ಹೈಯೆಸ್ಟ್ ದುಡ್ಡು ಖರ್ಚು ಮಾಡ್ತಾರೆ. ಇದಕ್ಕೆ ಎಷ್ಟು ಘಟಕಕ್ಕೆ ಎಷ್ಟು ಖರ್ಚು ಮಾಡಿದೆ ಸರ್ಕಾರ? ಇದಕ್ಕೆ 4.5 ಲಕ್ಷ 5 ಲಕ್ಷ ಖರ್ಚಾಗಿದೆ. ಮಿಷನರ್ಸಿಗೆಲ್ಲ ಟೋಟಲ್ ಇದಕ್ಕೆಲ್ಲ ಒಂದು 8ರಿಂದ 10 ಲಕ್ಷ ಆಗಿರುತ್ತೆ. ಈ ಪಂಚಾಯತಿ ಅವರು ತಗೊಳ್ಳಲ್ಲ. ಇವಾಗ ಒಬ್ಬರನ್ನ ಯಾರೋ ಬಿಟ್ಟಿದ್ದು, ನಾವೇ ಬಿಟ್ಟಿದ್ದು. ಅವ ಏನ್ ಮಾಡ್ತಾನೆ, ಅವನಿಗೆ ಹಗಲಲ್ಲ ಇಲ್ಲಿ ಇರ್ಬೇಕಂದ್ರೆ ಅವನಿಗೆ ಮೇಂಟೆನೆನ್ಸ್ ಬೇಕಲ್ಲ. ಆ ಕರೆಂಟ್ ಬಿಲ್ ಕಟ್ಟಲ್ಲ, ಎಲ್ಲ ತಗೊಳ್ತಾನೆ. ಎಷ್ಟು ಈಗ 20 ಲೀಟರ್ ಅಂದ್ರೆ 3 ರೂಪಾಯಿ 4 ರೂಪಾಯಿ ತಗೊಂತಿದ್ರು. ಫಸ್ಟ್ 2 ರೂಪಾಯಿ ಇತ್ತು, ಈ ಮತ್ತೆ 5 ರೂಪಾಯಿ ತಗೊಂತಿದ್ದಾರೆ. ಅದ್ ಜನ ಕೊಡ್ತಾರ, ಕೊಟ್ಟು ತಗೊಂಡೋಗ್ತಾರ. ಸರಿ, ಈಗ ಹಿಂಗೆ ಇದೆಯಲ್ಲ, ಏನ್ ಮಾಡ್ಬೇಕಂತ ನೆಕ್ಸ್ಟ್ ಸ್ಟೆಪ್? ಇವಾಗ ಅದೇ ಸರ್ ಕೇಳಿದಾರೆ ಸದಸ್ಯರಿಗೆ. ಅವರು ಎಷ್ಟು ಜನ ಇದಾರೆ ಸದಸ್ಯರು ಇದ್ದಾರೆ? ಮತ್ತೆ ಅವ್ರೇನು ಕ್ರಮ ತಗೊಂತಿಲ್ಲ, ತಗೊಳ್ತಾ ಇಲ್ಲ ಅವರು. ನಾವಿಂದಾಗ ನಾನೇ ಒಂದ್ಸರಿ ತಂದ ಮೆಮೊರಂಡಮ್ ಹಾಕ್ಸಿದೆ. ಹಿಂದೂಪುರದಿಂದ ತರಿಸಿ ಅವು 2 ಚಿಕ್ಕವು ಒಳಗಡೆ ನಾನೇ ಹಾಕ್ಸಿದ್ದಾವೆ. ಅವನ್ನ ಚೇಂಜ್ ಮಾಡ್ಬೇಕು. ಅವು ಬದಲಾವಣೆ ಮಾಡಿದ್ರೆ ಆಗುತ್ತೆ. ಇಲ್ಲಿ ಯಾರು ಮೆಕ್ಯಾನಿಕ್ ಹೇಳಿಲ್ಲ ಅದಕ್ಕೆ. ನಮ್ಮ ತುಮಕೂರು ಮಾಧ್ಯಮದ ವಿಶೇಷ ಸುದ್ದಿಗಳನ್ನು ನಿರಂತರವಾಗಿ ಪಡೆದುಕೊಳ್ಳಲು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ www.nammathumakuru.com ಗೆ ಭೇಟಿ ನೀಡಿ.